ಆ ಭರತಖಂಡದ ದಕ್ಷಿಣಾಪಥದಲ್ಲಿ ಪರಶುರಾಮ ಸೃಷ್ಟಿಯಲ್ಲಿ ವಿಶೇಷವಾಗಿ ಪಾರಕೂರಿನ ಪಶ್ಚಿಮ ಭಾಗದಲ್ಲಿ ಅಲ್ಲಲ್ಲಿ ಕೆಲವರು ದುಷ್ಟರು ತಲೆ ಎತ್ತಿ ತಾಂಡವಾಡುತ್ತಾ ಇದ್ದಾರೆ. ಮೋಸ, ವಂಚನೆ, ಕಳವು, ಸುಲಿಗೆ, ದರೋಡೆ, ಅನ್ಯಾಯ, ಅಕೃತ್ಯ, ಹಾದರಾದಿ ಅವ್ಯವಹಾರ ಮಾಡುತ್ತಾ ಇದ್ದಾರೆ. ಅಂತ ದುಷ್ಟರ ಎದೆಯನ್ನ ಮೆಚ್ಚಿ ಶಿಷ್ಟರ ಪರಿಪಾಲನೆ ಮಾಡುವುದಕ್ಕಾಗಿಯೇ ಭೂಲೋಕಕ್ಕೆ ನಿಮ್ಮನ್ನ ಕಳುಹ ಯೋಚನೆ ನನ್ನದು. ಯಾರು ನಡೆಯುತ್ತಾರೆ? ಹೌದು ಮಗನೇ. ಅಂತಹ ಅಧರ್ಮಿಗಳನ್ನು ಶಿಕ್ಷಿಸುವುದಕ್ಕಾಗಿ ಈ ಕ್ಷಣವೇ ಕೈಲಾಸದಿಂದ ಇಳಿಯುತ್ತೇನೆ. ಪಾರಕೂರಿನ ಸನಿಕ ಹೋಗುತ್ತೇನೆ. ಇವರೆಲ್ಲ ಧರ್ಮದಿಂದ ಮೆರೆಯುತ್ತಾ ಇದ್ದಾರೋ ಅಂತವರನ್ನ ರಕ್ಷಿಸಿ ಆ ಧರ್ಮಿಗಳ ಮಂಡೆಯನ್ನು ಭೂಲೋಕದಲ್ಲಿ ಧರ್ಮವನ್ನ ಸ್ಥಾಪನೆ ಮಾಡಿ